ಯಕ್ಷಗಾನವನ್ನ ಪ್ರತಿ ಮನೆ ಮನೆಗೆ ತಲುಪಿಸುವ ದಿಸೆಯಲ್ಲಿ ಮನೆ ಬಾಗಿಲಿಗೆ ತೆರಳಿ ಪ್ರದರ್ಶನ ನೀಡುತ್ತಿರುವ ಚಿಕ್ಕ ಮೇಳದ ತಿರುಗಾಟ ಆರಂಭಗೊಂಡಿದೆ. ಸುರತ್ಕಲ್ ತಡಂಬೈಲ್ನ ಶ್ರೀ ಸದಾಶಿವ ಮಹಾಗಣಪತಿ ಕ್ಷೇತ್ರದಿಂದ ಹೊರಡುವ ಚಿಕ್ಕ ಮೇಳದ ತಿರುಗಾಟಕ್ಕೆ ಚಾಲನೆ ಸಿಕ್ಕಿದೆ. ಪ್ರತಿ ಮನೆ ಚಾವಡಿಯಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡುವ, ದೇವರಿಗೆ ಪೂಜೆ ಸಲ್ಲಿಸಿ ಚಿಕ್ಕ ಮೇಳ ನಡೆದವು. ಇನ್ನು ಕೇವಲ 4 ಅಥವಾ 5 ಜನ ಕಲಾವಿದರು ಮನೆ ಮನೆಗೆ ತೆರಳಿ ಅಲ್ಪಾವಧಿಯ ಯಕ್ಷಗಾನ ಸೇವೆಯನ್ನ ಸಲ್ಲಿಸುತ್ತಾರೆ. ಈ ಮೂಲಕ ಮೇಳದ ಕಲಾವಿದರಿಗೆ ಮಳೆಗಾಲದಲ್ಲಿ ನೆರವಾಗುವುದು ಚಿಕ್ಕ ಮೇಳ. ಇದು ದೇವರ ಆರಾಧನೆಯಾಗಿಯೂ ಬೆಳೆದು ಬಂದಿದೆ. ಮನೆ ಮನೆಗೆ ಹೋಗಿ ಗೆಜ್ಜಿನಾದ ಸೇವೆಯ ಮೂಲಕ ಕಲಾವಿದರು ತಮ್ಮ ಬದುಕಿನ ನಿರ್ವಹಣೆಯನ್ನ ಮಾಡಿಕೊಳ್ಳುತ್ತಾರೆ. ವಿಶೇಷವಾದ ರಾಜ್ಯದ ಆಟ ಚಿಕ್ಕ ಮೇಳ ಬಂದು ಬಾರಿ ದುಂಬಿ ಈ ಆಟದಾಗಲಿ ಮಾತ್ರ ದಾದೊಂದು ಜೀವನ ಉಪಯೋಗ ಅವತ್ತು ಅಂದರೆ ಒಂಜಿ ನಮ್ಮ ಪ್ರತಿ ಒಂಜಿ ಇಲ್ಲೆಲ್ಲಡಿಲ್ಲ ಒಂಜಿ 10 ನಿಮಿಷದ ಒಂಜಿ ಈ ಯಕ್ಷಗಾನ ಸೇವೆ ಮಾಡ್ತೀನಿ ಆಕಲಿಗೆ ಇಲ್ಲದಾಕಲಿಗೆ ಮಾತ್ರ ಸೇವೆ ಮಾಡ್ಕೊಂಡು ಅವತ್ತು ಅಂದರೆ ಪುರಾಣ ನಮ್ಮ ರಾಮಾಯಣ ಅವತ್ತಾನು ಓಯಂಜಿ ಭಾಗವತ ಇಂಚಿನ ಮಾತ ಇಲ್ಲಡ ಆ ಕಥೆಯನ್ನು ಯಕ್ಷಗಾನ ಶೈಲಿಡ್ ನಮ್ಮ ಮಲ್ತಾನಂಡ ಆ ಇಲ್ಲದಾಕಲಿಗೆಲ್ಲ ಗೋಡಾಲಕ ಜೋಕಲಿಗೆ ಪರಂಪರೆಗೆ ಮಾತ್ರ ಕಥೆಗಳ ಗೊತ್ತಾಗಲು ಅವತ್ತ ಅಂದರೆ ದೇವರ ದಯೆಲ್ಲ ಬರ್ಕೊಂಡು ಒಂದು ಶಾಸ್ತ್ರ ಅಂಜನೆ ತನ್ನಿಮಿತ್ತವಾದ ಗೋಡಾಲಕ ಎಂಗಳು ಆ ಚಿಕ್ಕ ಮೇಳನ್ನು ಮತ್ತೊಂದು ಈ ಚಿಕ್ಕ ಮೇಳಡು 5 ಜನರು. ಈ ವೇಳೆ ವ್ಯವಸ್ಥಾಪಕರಾದ ಗಣೇಶ್ ಪಿ ಸುವರ್ಣ, ಸಂಚಾಲಕರಾದ ಸುರೇಶ್ ಮಧ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಸ್ತಿನಾವತಿಯಿಂದ ಬಂದು ಹತ್ಯಾದೋಷಕ್ಕಾಗಿ ಪೂಜಿಸಲ್ಪಟ್ಟ ಅಶ್ವ ಇತ್ತ ಕಡೆಗೆ ಎಲ್ಲಿಯವರೆಗೆ ಆ ದೇವರು ಹಾಕಿದಂತ ಆಯುಷ್ಯ ಇರುತ್ತದೋ ಅಲ್ಲಿಯವರೆಗೆ ಧರ್ಮ ಸಂಸ್ಥಾಪನೆ ಮಾಡಬೇಕು. ಅದೇ ಈ ಸುಧರ್ಮನ ಕರ್ತವ್ಯ. ಹೇಳುತ್ತಾ ಇದ್ದೀಯ 16ನೇ ದಿವಸದ ಋತುಮತಿ ಎನ್ನುವುದಾಗಿ. ಖಂಡಿತ 16